ಒಂದು ಚಿಕ್ಕ ನೋವು ಅನುಭವಿಸಿದರೆ ನಾವು ಬದುಕು ಸಾಕಪ್ಪ, ಯಾಕಪ್ಪ ದೇವರು ನಮಗೆ ಎಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ, ನಿರಂತರವಾಗಿ ನಮ್ಮ ಮೇಲೆ ಯಾಕೆ ಸವಾರಿ ಮಾಡ್ತಾ ಇದ್ದಾನೆ ಅಂತ ಪ್ರಶ್ನಿಸ್ತೀವಿ. ಆದರೆ ಇಲ್ಲೊಬ್ರು ಮನುಷ್ಯ ಇದ್ದಾರೆ, ನಿರಂತರವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಬಂದರೂ ಕೂಡ ಚಲದಂಕ ಮಲ್ಲ ಅಂತ ಹೇಳ್ಬೋದು ಇವ್ರನ್ನ. ಯಾಕೆಂತಂದ್ರೆ ಎಲ್ಲಿಯೂ ಕೂಡ ಸ್ವಲ್ಪವೂ ಕೂಡ ಛಲವನ್ನು ಬಿಡಲಿಲ್ಲ. ಇವರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬುಟ್ಟಿ ಹೆಣೆಯುವ ಮೂಲಕ ಬುಟ್ಟಿಯನ್ನು ಹೆಣಿತಾ ಜೀವನವನ್ನು ಕಟ್ಕೊಂಡಿದ್ದಾರೆ. ತನ್ನಲ್ಲಿದ್ದಂತಹ 3 ಜನ ತನ್ನ ಮಕ್ಕಳಲ್ಲಿ 2 ಮದುವೆಯೂ ಕೂಡ ಮಾಡಿಕೊಟ್ಟಿದ್ದಾರೆ. ಇವರ ಹೆಸರು ಭಟ್ಯ ಅಂತ. ಅಂದ್ರೆ ಬುಟ್ಟಿ ಅಂದ್ರೆ ತುಳುವಿನಲ್ಲಿ ಬಟ್ಟಿ ಅಂತ ಕರೀತಾರೆ ಅದನ್ನ. ಬಟ್ಟಿ ಹೆಣೆಯೋರು ಇವರು, ಹೆಸರು ಕೂಡ ಭಟ್ಯ ಅಂತ ಇದೆ. ಹೇಗೆ ಈ ಹೆಸರು ಬಂತು ಅಂತಾನೆ ಕೇಳೋಣ. ನಿಮ್ಮ ಈರ್ನ ಪುದರ್ ಭಟ್ಯ ಈರ್ ಬುಟ್ಟಿ ಇಂದೇನು ಬಟ್ಟಿ ಮಲ್ಪೋರ್ ಅಂದ್ ಎಲ್ಲೆಡೆ ಗೊತ್ತಾತನದಾನೆ ಅಪ್ಪ ಅಮ್ಮಗ ಗೊತ್ತಾದನ ಎಲ್ಲಿದೆ ಎಲ್ಲಿದೆ ಎಂಕ ಆಗಲ ಪಂಡತ್ ಕೊರತು ಮಾಂತಿರ್ಬೇಕು ಮುಂಚೆ ಅರ್ಧ ಮಲ್ತದ ಅಂತ ಮುಡ್ಡಿ ಎತ್ತು ಕೊರ್ತದೆ ಏನು ಸುದ್ದಿ ಅಭ್ಯಾಸ ಆಗ್ತದೆ ತೂದು ಅಪ್ಪ ಮುಡಿ ಒಂದು ಏರ್ ಇಲ್ಲ ಅಲ್ಲಿತೆ ಏರ್ ಮುಡೇನೆಂತು ಅಂತಾರೆ. ಅಪ್ಪನಲ್ಲೇ ತನಕ ಅಂತಿರ್ತಾರೆ ಜನ ಕಾಡು ಅಲ್ಲೇ ಮುಡಿಯತ್ತ ಅಭ್ಯಾಸ ಏನು ಏತ್ ವರ್ಷದ ದಿಂಚಿ ಮುಡಿ ಒಂದಲ್ಲ ಏನು ಸಾಧಾರಣ ಅಯ್ಯೋ ಇತ್ತೆ 25 ವರ್ಷ ಅಂದು ಇತ್ತೆಲ್ಲಂದು ಕೆಲಸ ಹೆಂಗೆ ಅಂದ ಎಂಚ ಉಂಡು ಸಾಧಾರಣ ಇತ್ತೆ ದುಂಬು ತಲೆಗತಿ ಈರುಜಿ ದುಂಬು ಏತ್ ಮುಡಿ ಅಂತಾರೆ 10 ಬಟ್ಟಿ ಮುಡಿ ಅಂತ ಇತ್ತೆ 4 ಎತ್ತೆ ಆಪನೆ ಬಂಗೋಡು 4 ಮುಡಿ ಬಂಗೋಡು 4 ಇತ್ತೆ ಎಂಚ ಉಂಡು ರೇಟ್ ಪೂರ ಇತ್ತೆ ರೇಟ್ ಎಡ್ಡೆಂಡು ಅಪ್ಪ ಕಂಡ ಬಾರಿ ಕಡಿಮೆ ಇತ್ತು. ಅಪ್ಪ ಸಾಮಾನ್ಲ ಕಡಿಮೆ ಇತ್ತು. ಎಂಕಲ್ನ ಜೀವ ಕರಿಪಣೆ ಪೋಡಿದ್ಯಾನು ಇತ್ತೆ ಬಾರಿ ಬಂಗ ಈತೆಗೆ ಗೊರತ್ತಲ್ಲ ಇತ್ತೆ ಎತ್ತುಜಿ ಈರ್ ಎಕಡೆ ಎಂಡ ಪೊಕಡೆ ಒಕಡೆ ಬರ್ತಾರ ಪಣೊಂದಿತ್ತಾರೆ ಯಾನ್ ಇಲ್ಲಿ ಬಿಡುದು ಬತ್ತನೆ ಎಂದು ದಾದೌದು ಸ್ಟೋರಿ ದಾಯಗಿರಿ ಇಲ್ಲಿ ಬಿಡುದು ಬತ್ತನೆ ಅಣ್ಣನಕ್ಲೆ ಬಿಡುತ್ತು ಬತ್ತೀನೇನು ಅಕಲ್ನ ರಗಲೆ ಆಪಜಿಂದು ಇರ್ಲಿ ಪಗ್ಗೆಲ್ಲಿ ಪರತ್ತು ಬರ್ತದೆ ಮತ್ತು ಗಲಾಟೆ ಮಲ್ಪಣಿಗೆ ಓಕೆ ಏನು ಒಂಜಿ ದಿಕ್ಕಿಟ್ಟು ಹೋದು ಸಂಬಳ ಕುಳ್ಳಿ ಆಕಲ್ಲ ಎಂಕ್ ಪೈಚಾಯ್ಕೊರ ಅಂತ ನಾನು ಬೇರೆ ಬತ್ತು 2 ವರ್ಷ ಬೆಂದದು ಎಂಕದಲ್ಲ 5 ಪೈಸೆ ತಿಕ್ತಿ 5 ಪೈಸೆ ತಿಕ್ತೀವಿ ಅಕಲ್ಲ ಪೋಡಿ ಪಾತೆ ಬೇರೆ ಇರ್ತದೆ ಏನು ಏತು ವರ್ಷ ಡಿಪ್ನಾಗ ಅವು ಸಾಧಾರಣ ಒಂಜಿ 25 ವರ್ಷ ಇದು ಇಲ್ಲಿ ಬಿಡ್ದು ಅಲ್ಪ ಇರ್ನ ಇಲ್ಲಿ ಇತ್ತು ನೋಡಿ ದುಂಬು ಪುಣಚಾಡು ಅಲ್ಪರ್ದು ಇರ್ ಬತ್ತು ನೋಡಿ ಬತ್ತದು ಏನು ಬಲ್ಯಾಟಿತ್ತೆ ಬಲ್ಯ ಎಂಚ ಐತೆ ಅಲ್ಪರ್ದು ಇಲ್ಲಿ ಬಿಡ್ದು ಬತ್ತನ ರಾತ್ರಿ ಎಲ್ಲಿಯ ಪ್ರಾಯಡ್ ಎಂಚ ಇರೆಗ ದುಡ್ಡು ಬುರ ಎಂಚ ನಮ್ಮ ದಾದ ಅಂತಾರೆ ಬುಕ್ಕ ಪಟ್ಟೆ ಮಿಟ್ಟಾರ ಸರ್ ಬಂತೇನೆ ಅಲ್ಲಲ್ಲ ಕೈಟ್ ಬರ್ತಾನೆ ಊರು ಇದ್ದೇಟ ಅಲ್ಪಣ ಇರ್ತಾನೆ ಅಪ್ಪನಾಗ್ಲು ಮುಳು ಬುಳ್ತು ಅಂತ ಇತ್ತೇರಿ ಏನು ಬರಂದನೆ ಬರ್ತದ ಆಕಲೆಲ್ಲ ಎತ್ತೊಂಡು ಹೋಯ್ ನೀನು ನೋಡಿ ಅಂತ ಸಮಯ ಅಲ್ಲಿ ಇತ್ತ ಬುಕ್ ಆಗ್ಬಿಟ್ಟು ಇಂಕ ದಾಲ ಪತ್ತಜಿ ಸಂಬಳ ದಿವಕ ದೈತೆ ಬೆನ್ಪುಣಿ ಅಂಚೆ ಪತ್ತ ತಂದೆ ಮೂಲು ಮೂಲು ಪಂಡ ಓಲು ಗೊಯ್ನಮಲೆ ಇತ್ತೆತ್ತನಲ್ಲ ದುಂಬು ಎಂಕಲ ಗೋವಿಂದ ಮಲೆ ಅಲ್ಲಿ ಎಂಕಲೆ ಬೂತಲೆ ಬಣ್ಣ ಪುರಂಡು ಅವು ಇತ್ತೆ ಆಗ್ಲೇದು ದೆಕ್ಕುಲ್ನಾಗ್ಲೆ ಆಗಾರ ಪಟ್ಟು ಅವಳು ಹೈವ್ ಅಂತ ತೇರಿ ಎಂಕಿತ್ತೆ ಪನ್ಪುಣ್ಣ ದೇನ ಮರ್ಮ ಅಡಿಗಳು ಕರಿಪುಣಿ ಗೊತ್ತ ಎಂಕದಾಲದಿ ಈ ಬಟ್ಟಿ ಮುಡೆ ಒಂದುಲ್ಲರತ ಇತ್ತೆ ಇರೆಗ್ ಮದ್ಮೆ ಅದು 8 ವರ್ಷ ಉಂಡು 8 ಜನ ಜೋಕ್ಲು ಸಂಸಾರ ಎಂಚೊಂಡು 3 ಜನ ಜೋಕ್ಲು ಪೊಣ್ಣು ಜೋಗ್ಲು ಏರ್ ಮಾತ ಒಟ್ಟಿನ ಲಕ್ಷ್ಮಿಂದು ಎಲ್ಲಿ ಅಲ್ಲೇನು ಕತ್ತಿ ಲೀಲಾತಿ ಮಲ್ಲಾಲು ಪದ್ಮಾತಿ ದಾಯ್ತ ಅನ್ಪಿರಕ್ಲು ಹಾಲು ಮಲ್ಲಾಲು ಈ ಪಂಪ್ ತಂದಿಟ್ಟು ಬೇಲೆಗೆ ಎತ್ತಾಲು ಮದ್ಮೇತನ ಬದ್ಮಾತನೆ ಒಂಚಿ ಕೊಡ್ತೀನಿ ನೆಲ್ಲಿಯಡಿ ನಡುವಂದಿ ಸಾಲದಿ ಇತ್ತೆ ಮುಲ್ಪ ಬರ್ತದಲ್ಲ ಆಯಿಲಲ್ಲಿ ಅಂದ ಅರೆಗ್ಲ ಮದ್ಮೇತನ ಜೋಕ್ಲು ಹಾಲೆಗೆ ಆಯ್ನ ಆಪರೇಷನ್ ಮಾಡ್ತದೆ ಎತ್ತಿನ ಕುಡ್ಲಾಟ ಎಲ್ಲಿ ಯಾರು ಲಾಸ್ಟ್ ದಾರ ಹಾರೇನು ಕೊಡ್ತಿದಾರ ನನಗೆ ಕೊರಡು ಬಡಿದಿನ ದಾದಾಯಿನಿ ಅವು ಸೀಕ್ ದಾಯ್ತಂದು ಹೆಂಗೆ ಪಂಟ್ರಿ ಸಾಧ್ಯ ಮರ್ದು ಮಲ್ತಲೆಕ್ಕ ಓಣಿ ಜೋರ ಅಂತ ಬರ್ತನೆ ಏತ್ ವರ್ಷ ಉಂಡು ಅವು ಸಾಧಾರಣ 18 ವರ್ಷ ಕರೀನಿ ತೀರ್ದು ಅಲ್ಲಿ ಎಲ್ಲಿ ಮಗಲು 5 ವರ್ಷದ ಬಾಲೆ ಇತ್ತಾಲೆಗೆ 18 ವರ್ಷ ಕರೀನಿ. ಇವರು ಬದುಕನ್ನು ಕಟ್ಕೊಂಡಂಥ ರೀತಿ
3 ಜನ ಹೆಣ್ಣುಮಕ್ಕಳು ಚಿಕ್ಕವಳಿಗೆ 1 ವರ್ಷ ಇದ್ದಂಥ ಸಮಯದಲ್ಲಿ ಇವರ ಮಡದಿ ತೀರ್ಕೋತಾರೆ. ಆನಂತರ 3 ಮಕ್ಕಳನ್ನು ಇವರೇ ಸಾಕ್ತಾರೆ. ಅವ್ರು ಹೇಗೆ ಸಾಕಿದ್ರು ಇರೇ ಕಷ್ಟ ಅಂದಾಯ್ಜ ಎಂಚ ಇರ 3 ಜನ ಜೋಕ್ಲೇನು ಸಾಂಕ್ಯಾರಂದು ಕದಾಯ್ತ ಅನ್ಪುನೆ ಅನ್ನ ದೇವೇರ್ ನಂದೆಟ್ಟು ವಿದ್ಯಾಟ ಹೊಲ ಏನು ಕೆಟಗ್ಗುತ್ತೇಟ ಮುಂಬುಲ ಪೊಯ್ಲೆಕ್ಕನು ಈರೆ ಏನು ಕೆಟಗ್ಗುತ್ತೇಟ ಆಕಲ್ಲ ಪೊಯ್ಲೆಕ್ಕನು ಏರು ಸೇಲಿ ಕರ್ಪುನ ಆಗಲ್ಲ ಪಗಲ್ಕು ಆತ ಬಂದ್ ಮಾಡಿ ಇಂತೆಲ್ಲ ಇತ್ತೆ ಪನಿತು ಆಕಲ್ಲ ಪನಿ ಸಾಂಟದ ಆಕಲ್ನ ಕೆಲಸ ಮಲ್ತಾನೆ ಬೇರೆ ದುಃಖ ಏನು ಮುಂಚೆ ಪೋಪೇನೆ ಆತ ಬಂದ್ ಜೋಕ್ಲೇನು ಸಾಂಕಿನಿ ಬಟ್ಟಿ ಮುಡೇದೇನಾ ಒಂದಾಯ್ತು ಬೇತೆ ಬೆಲೆ ಹೋಗ್ಜಾರ ಬಾಕಿ ಬೆಲೆ ಇಟ್ಟದಾಯ್ತು ಅಪ್ಪ ಸಂಬಳದಾಯ್ತು 300 ರೂಪಾಯಿ ಆಯ್ತಾನೆ ಇಡೀ ದಿನಕ್ಕೂ ಐಟದಾಯ್ತು ಅನ್ಪನೆ ಕಾಲಿಗೆ ಮದ್ದಕ್ಕೆ ಮಕ್ಕಳು ಜೋಕಲ್ಲ ಅಂತಾನೆ ಭಾರಿ ಭಂಗ ತಗಲಿ ಒಂಜಿ ಉಬ್ಬೆಸ ಅಲ್ಲ ಇವತ್ತು ನಲ್ಲೇತ ಮರ್ದಾಂಡು ಈತ ಕೋಡೆ ಎತ್ತಕ ಬಂದಿತ್ತು ಲಕ್ಕತು ಇನ್ನು ಬೇಲೆಗೆ ಗೊತ್ತಲ್ಲ ಎಲ್ಲಿ ಅದು ಅದಾಯ್ತು ಅನ್ಪನೆ ದೇವರೇ ಕಾಪಾಡೋದು ಇತ್ತೆ ಎಂಚುಂಡು ಇತ್ತೆ ಉಳ್ಳವಿ ಬದುಕು ಅದಕ್ಕೆ ಆಲದಿ ಏನು ಬೆಂದಟ ಉಂಡವಿ ಬೆಂದಂಡ ಉಂಡು ಊರ್ದಾಕಲ್ನ ಪೂರ ಸಹಕಾರ ಉಂಡಾ ಆಲದಿ 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 ಊರ್ದಾಕಲ್ ಪೂರ ಐತೆ ಬಟ್ಟಿನ ದೆತೊನ್ ಇರದ ಹೌದೇತನ್ ಪೇರು ಬುಕ್ ಮುಲ್ಪಾನಿಯ ಫಾರೆಸ್ಟ್ ಸೈಕಲ್ ಬನ್ನಾಕ ಪೂರ ಬತ್ತದು ಒಂಜಿನ ಅಮ್ಮಾನಿ ಎರ್ಲದಾಯ್ತ ದಾನೆ ನಿಕೆ ಎನ್ನಾಗಲಿ ಯಾಕಲ ಜೋರು ಮಾತ್ರ ಬುಕ್ಕ ಪೋಯಿನೆ ಅವನಿ ಫಾರೆಸ್ಟ್ ಏನು ಗುರ್ತತಾಯಿನಿ ಅದು ಪುಡುತ್ಕೊಂಡು ಇದರ ಇಲ್ಲದು ಚಿಟ್ಟತ ಇಲ್ಲ ದೆಪ್ಪು ನಾವು ಆಡೆ ಮಟ್ಟ ಅಂತದೆ ಅರ್ಜಿ ಕಟ್ತಾನೆ ಹೊರ್ತಾಗಲಿ ಇದು ಇಲ್ಲು ಪೂರ ಕಟ್ಟದನ ಇತ್ತ ಎಂಚ ಇತ್ತದಲ್ಲ ತೊಂದರಿದ್ದಿ ಅವು 3,00,000 ರೂಪಾಯಿ ಪಾಸ್ ಆಯ್ತು ಏನಾಗ್ಬೋದು ಆಯ್ತು ಟ್ಯಾರಿಸ್ ಇತ್ತೆ ಬಟ್ಟಿಡು ಬಾರಿ ಸೋಕ್ದ ಬಟ್ಟಿ ಮುಡೆ ಪರಿಗೆತ್ತದ ಆಯ್ತಾ ಮತ್ತೊಂಡು ಕಾಂಟ್ಯ ಎಲ್ಲಿ ಇಲ್ಲಿ ಕುರುವೆ ಮತ್ತೆ ಮಾಡ್ಯಾರ ಬಜ್ಜೆ ಬೇಜ್ಪುನ ಪೂರ ಕಾಂಟ್ಯ ಬಂಡಿಂಜಿನ ಅವು ಮಲ್ಲ ಉಣುಪು ಮತ್ತೆ ವಾಡ್ನ ಉಣ್ಪು ವಾಡ್ನ ಬೊಕ್ಕವು ಬೊಕ್ಕೊಂಜಿ ಬಜ್ಜೆ ಬೇಜ್ಪುನು ಬಜ್ಜೆ ಸುಂಬುನ ಕಾಂಟ್ಯ ಇಂಚಿನೆಡೆ ಮಲ್ಲೆ ಅಂತ ಮಾಡ್ಯಾರ ಅವನು ಬಾಕಿ ತಡಪೆ ಮಂತ್ರ ಏನಾತ ಬಿಜಿ ಒಂಜಿ ಹೌದಾನೆ ಅವು ಹೆಂಗೆ ಮಾಡ್ಯಾರ ಅವಿ ಬಾಕಿ ಪೂರ ಉಂಡೆಫೆನ್ ಮುಡೆದು ಓಡೆ ಕೊರ್ಪುನು ಏರೆ ಕೊರ್ಪರ್ ಕುಂಬ್ರ ಅಂಗಡಿ ಒಂಜಿ ಅಂಗಡಿಗೆ ಬುಕ್ಕ ಪೈಲ್ಟೆ ಇಂಚ ಗುರ್ತು ಹತ್ತು ನಾಲ್ಕು ಮುಡೆದು ಕೊರ್ಪೇನು ದೆತೊನ್ನೇರು ಇರಡಪ್ಪ ಇನಿ ಪಂಡಯಾನ ಏಪ ಮುಡೆದು ಕೊರ್ಪರ್ ಏಪ ಓಡಲ್ಲ ಮುಡೆದು ಕೊರಳಿ ಎಲ್ಲೆಲ್ಲ ಮುಡೆದು ಕೊರಳಿ ಅಂಚ ಇನಿ ಪಂಡ ಇನಿಲ ಕೊರಳಿ ಎಲ್ಲೆಲ್ಲ ಕೊರಳಿ ಕೊರಳಿ ಟೈಮು ಸರಿಯಾದ ಕೊರ್ಪರಾಗ್ಲಿ ಅವು ಕೊರ್ಪು ಮುಕ್ಳು ಮತ್ತೆ ತನ್ನಾಗಲಿ ಪನ್ಪೇರೆ ಅವು ಇಂಚಿನ ಅವಡು ಅರ್ಜೆಂಟ್ ಆಡೋದು ಅಂತ ಬಾಕಿ ದಿಕ್ಕತೇನು ಒತ್ತನ್ನೇ ನೆನ್ಬಿಟ್ಟು ಮುಡೆದು ಕೊರ್ಪು ನೆನ್ಬೋದು ಇತ್ತೆ ಈರು ಈತ ಬಟ್ಟಿದ ಮುಡೆಪ್ಪರ ಒಬ್ಬರ ಮಲ್ಪರು ಇತ್ತೆ ಜವನಿಯರು ಏಜ್ ಜನ ಒಳ್ಳೆರು ಮುಲ್ಪ ಬಟ್ಟಿ ಮುಡೆಪ್ಪನಕ್ಲು ಏರ್ಲಡ್ಡಿ ಒರಿಲೇಜ ಹೋಗಿತ್ತೆ ನೆಕ್ಸ್ಟ್ ಎಂಕ್ಲೆ ಬಟ್ಟಿ ಬೋಡು ನಾನು ಏನು ತಿನ್ನೋದು ನಾನು ಕಮ್ಮನು ಏರ್ತವ ಅನ್ಪಣ ಆಕಳು ಜೋಕಳು ಮುಟ್ಟದು ಸಾಫ್ ಸೂಪ್ ಜರಿಂಚಿನ ಬಲ್ಲನು ಬುಗ ಸಣ್ಣ ತೆಂಚೆ ಬರ್ ಇತ್ತೆ ಇರು ಪನ್ಪು ಜರ ಜೋಕ್ಲೇಟ ಒಂತೆ ಬಟ್ಟಿ ಮುಡೆಪ್ಪನ ಕಲ್ಪುಲೆ ಎಡ್ಡೆ ಅಲ್ಪತ ಪೂರ ಆಕಳು ಐನು ಮುಟ್ಟುನ ಕೆರಮ್ಮ ದಿವಗದಾಯ್ತ ಅನ್ಪಣ ಕಲ್ಪದಾರ ಅರ್ಧ ಮುಡ್ಡೆ ಕೊರತು ಸಣ್ಣ ಕಲ್ಪಾತೆ ಅವು ಕದಾಯ್ತ ಅನ್ಪಣ ಇತ್ತೆ ಎರಡು ಒಂಜಿ ಕೆನ್ನ ಜೋಕುಲು ಮಿನಿ ಕಲ್ತೇರಂಡ ಒಂದು ಎಡ್ಡೆ ಉಂಡ ಎಡ್ಡೆ ಇಜ್ಜ ಎಡ್ಡೆನು ಕಲ್ತಂಟ ಎಂಕಲ್ನ ಬೇಲೆಗಿದಲ್ಲ ಏರ್ಲ ಅಂಚೆ ಅಂದು ಪಣ್ಣೇರದ್ದಿ ಇತ್ತೇನು ಉಂಜೆ ಮುಡೆತು ಪತ್ತೆಟ್ಲ ದಾಯಿ ಆತ ಮಲ್ತಂದು ಕೇಣ್ಣಾಕ್ಲಿದ್ದೆ ಅತ್ತ ಎಂಕಲ್ನ ಗೊತ್ತಿತ್ತ ಬೇಲೆ ಕಲ್ತೆ ಎಡ್ಡೆ ಎತ್ತನಿ ಕಲ್ಪ ಏರಿ ಕದಾಯ್ತ ಇತ್ತೆ ಬೇಸಾಗಲ ಕಡಿಟ್ಬೋದು ಬೇಲೆ ಅನ್ಪುಣಿಡ್ದು ಒಂದು ಆ ಒಂದು ಅನ್ಪುಣತ ಇರು ಎಂಕ ಬಾರಿ ಗೊತ್ತಿಯ ಎಲ್ಲಿ ಎತ್ತೆಂದು ಅಭ್ಯಾಸ ಪೈಲ್ತ ಬೆಲ್ಲ ಗೊಂತು ತಿಂದಿದ್ದಿ ಇತ್ತ ಮಾತ್ರ ಸೀರುಜಿ ಎಂಕ ಅಂಚೆಂದು ಅಂಡ ಅಲ್ಲ ದೇರ್ಲ ಪನ್ನೀರದ್ದಿ ಅತ್ತ ಎಂಕ ತೀರ್ನಾಥ ಮುಡೆಪ್ಪನೆ ಬಾಬು ಅದೇ ಅಂಚ ಈರ್ನ ಲೆಕ್ಕಡುಂದಂತೆ ಸುಲಭ ಎಂಕ ಸುಲಭ ಇರೆಗೆ ಸುಲಭ ಅಂದು ಜೋಕ್ಲೆ ಕಷ್ಟ ಅವು ಕಷ್ಟ
అట్లా పత్తనకనే ఎంత బేనేకుండా నెత్తరు పడకుండా అంచే ఎంకి కాయి కారనే ತುಗ ಏತ್ ವರ್ಷದ ದಿಂಚಿ ಮುಡೇನ ಕೈಯೊಂದು ఉంది ಏತ್ ವರ್ಷದ ದಿಂಚಿ ಅವು 5 ವರ್ಷ ಕರಿ ಇದು 50 ವರ್ಷಕ್ಕಿಂತ ಹೆಚ್ಚು ಬುಟ್ಟಿಯನ್ನ ಹೆಣದಂತಹ ಕೈ. ಇದು ತನ್ನ 3 ಹೆಣ್ಣು ಮಕ್ಕಳಿಗೆ ಊಟವನ್ನ ಉಣಿಸಿದ ಕೈ, ತನ್ನ 3 ಹೆಣ್ಣು ಮಕ್ಕಳಿಗೆ ಬದುಕನ್ನ ಕಟ್ಟಿಕೊಟ್ಟಂತ ಕೈ. ಇದು ತನ್ನ ಮನೆಯಲ್ಲಿ ದುಶ್ಚಟಗಳ ದಾಸರಾಗಿದ್ದಂಥವರನ್ನ ಅವರ ಒಟ್ಟಿಗೆ ಇರಬಾರ್ದು, ಆ ದುಶ್ಚಟಕ್ಕೆ ನಾನೂ ಬಲಿಯಾಗಬಾರ್ದು ಅಂತ ಹೇಳಿ ಅವರನ್ನು ಧಿಕ್ಕರಿಸಿ ಬಂದಂಥ ಕೈ. ಬದುಕನ್ನು ನಾನು ನನ್ನಷ್ಟಕ್ಕೆ ತಾನು ಕಟ್ಟಿಕೊಳ್ಳುತ್ತೇನೆ ಅಂತ ಹೇಳುವಂತಹ ಧೈರ್ಯದಿಂದ ಹೊರ ಬಂದಂಥ ಕೈ. ಬಹಳ ವಿಶೇಷವಾದಂಥ ವ್ಯಕ್ತಿ. ಜೊತೆಗೆ ಇಷ್ಟು ಪ್ರಾಯದಲ್ಲೂ ಕೂಡ ಅದೇ ಸಂಸ್ಕಾರ, ಅದೇ ಪ್ರೀತಿ, ಅದೇ ಮುಗ್ಧತೆ ಇನ್ನೂ ಕೂಡ ಉಳಿಸಿಕೊಂಡಿದ್ದಾರೆ. ಇನ್ನೂ ಅವ್ರ ಹತ್ರ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೇವೆ. ಅಂದೆ ಐತೆ ಇರೆಗ್ ಖುಷಿ ಉಂಡು ಬಟ್ಟಿಡು ಐತೆ ಇರೆಗ್ ಬಟ್ಟಿ ಬೊರ್ಚಪ್ಪ ನಿಕ್ಲನ ಬಟ್ಟಿ ಬೊರ್ಚೆ ಆಯ್ದು ಪ್ಲಾಸ್ಟಿಕ್ ಬೈದಂಡು ಬೇತೆ ಬೇತೆ ಬಟ್ಟಿ ಬತ್ತಂಡು ಪನ್ಪುಜರ ಪನ್ಪೇರ ಅಂತ ಕಡಮೆಟ್ ಕೊರಡು ಒಂತ ಕಡಮೆಡು ಇರ್ ಪಂತರಾಗ್ಲಿಗೆ ಕಡಮೆಡು ಕೊರ್ರ ಆಪುಜಿ ಈತು ಬರ ಕಷ್ಟ ಉಂಡು ಅಂತೆ ಆಪುದೆ ತೊಲ್ಲಿದ್ರೆ ಬೋಡ್ಜಿನ್ ಅಂತೇನು ಕೆಲವು ಅಂಗಡ್ಡೆಲ್ಲ ಅಂತ ಈತೆ ಕಾಪಂಡೇನು ಕೊರ್ಪೇನು అయితే కడమ్మేట ఇంక కొరుతుంది అసలు ఉంది అంటే ఇట్లా అత ఇక్కును ఒక ఎచ్చానక ఎచ్చ మలుపుకొని పంపే రంగడ్డలు ఇంచంది ಹೆಚ್ಚಾನಾಗ ಹೆಚ್ಚ ಮಲ್ಪ ఇంకెಲ್ಲ కొంటున్నప్పుడు వచ్చింది అంతేరు అమ్మలే బయలుటెల ಕೆಲವು ದಿಗಡು ಚರ್ಚೆ ಕೆಲವು ದಿಗಡು ಹಣ್ಣು ತೆಗರ್ಪೇರು ಕಮ್ಮಿ ಕೊರ್ಪುಜೇರು ಕೆಲವು ದಿಗಡು ಒಂದು 10 ರೂಪಾಯಿ ಅಲ್ಲ ಕಡಿಮೆ ಅಂತ ಕಡಿಮೆ ಅಂತ ಕೊಡ್ತಾರ ಅವು ಯಾರು ಬಲ್ಲಿಗೆ ಅದಾಯ್ತು ರೇಟ್ ಅದಾಯ್ತು ಅಲ್ಪನೆ ಮುಡೆ ತಾಯಿನೆಟ್ಗೆ ಕೊರ ಅಂತ ಕಂಚನ್ನು ತುಂಬುದು ಬರೀ ಇದೆ ಇರ್ ಬಲ್ಲಿಗೆ ಪೋಪರ್ ಕಾಡ್ದುಲ ಪುರ ಪೋಡು ಕಷ್ಟ ಪೂಜ ಐನು ಪೂರ ಇತ್ತೆ ಈ ಪ್ರಾಯಡು ಬಲ್ಲು ಪೂರ ತುಂಬೊಂದು ಬತ್ತದು ಐನು ಆ ಪಜ್ಜಿ ಬಲ್ಲುನು ಆತು ಬಲ್ಲು ಪೂರ ಒಟ್ಟು ಮಲ್ತು ತುಂಬೊಂದು ಬನ್ನಾಗ ಒಂಜಿ ಇರು ದಿನಕ್ಕೆ ಹೊರ ಪೋಯಿನಾರ ಒಂಜಿ 5 ಬಟ್ಟಿಗಲ್ಲ ವ್ಯವಸ್ಥೆ ಮಲ್ತಂದು ಬರ್ಪುಜಾರ ಮತ್ತೆ ಜಟ ಮನತ್ತಾನಿ ಪರಪ್ಪ ಪೊಡ್ಡು ಏತು ಬಟ್ಟಿಗೆ ವ್ಯವಸ್ಥೆ ಅನ್ಪರಿ ಒಂಜಿ ಆಜಿ ಬಟ್ಟಿ ತಗೊಂಡ್ರಿ ಇರಪ್ಪನು ಹೆಚ್ಚಾಪುಜಿ ಇತ್ತೆ ತುಂಬೇರು ಅಂದ ದಿನ ಪೂಜ ಬತ್ತಾರ ದಿನ ತೋರದ ಬಲ್ವನ ದಿನ ಜೋಕುಲು ಐಕಾಂಡಲ ಬರ್ಪೇರ ಒಂಚೂರು ಸಹಾಯ ಮಲ್ಪರೆ ಅಲ್ಲದಿ ಬೈಕ್ಲಜ್ಜಿ ಆಕ್ಲ ಬೇಲೆ ಮಾಡ್ತಂದಿಪ್ಪೇರ ಅದ ಆಕಳ ಯಾವ ಪಜ್ಜೆ ತಂದಿಟ್ಟು ಬೇಲೆ ಇತ್ತಂಡ ಪೋಪೇರು ಕಾತಿ ಮಲ್ತಂಡು ಬರ್ಪೇರು ಕಾರಿ ಸಾಮಾನು ಪಟ್ಟಂటే ನಾನು ಬಂದ್ಪೇರು ಕೊಂಡ ಅರಿಸಾಮಾನು ಪೂರ ಇರ್ನೇ ಜವಾಬ್ದಾರಿ ಏತು ವರ್ಷಡ್ದು ಇಲ್ಲದ ಅರಿಸಾಮಾನ್ದ ಜವಾಬ್ದಾರಿ ಇರ್ನ ಏನು ಎಲ್ಲಿಯಪ್ಪನಾಗನ ಎಂಕು ಎಲ್ಲಿಯಪ್ಪನ ದಾಲ ಈ ಬಚ್ಚಿರ ತಿನ್ಪುನ ದಾಲ ಇಂಕ ಅಭ್ಯಾಸದ್ಯಾನು ಅಪ್ಪೆಲ್ಲ ಎಲ್ಲ ಬೆತ್ತನ ಪೂರ ಇಲ್ಲ ಅಡೆಗೆ ಅಣ್ಣನ ಜೋಕ್ಲೇನು ಮಲ್ಲೆ ಮಲ್ತೀನಿ ಎಂಕ್ಲೋನಿ ಇಟ್ಟ ಎಂಕ್ಲು ತಾಂಡೆ ಬರ್ಪನೆ ಸನ್ನಿದ್ದೀರು ಅದ್ರ ಜವಾನ ಇರುತ್ತೆ ಅನ್ನೇ ತೀರುತ್ತೆ ಈಗ ಆಕ್ಲ ಅನ್ನೆಲ್ಲ ಅಮ್ಮೆಲ್ಲ ಬರುತ್ತೆ ನಾಟಕ ಮಲ್ತದು ಬೆರಿ ಬರ್ತದೆ ಎಂಕ್ಲು ಏನು ತಾಡಾರದಿರ ಅಂತ ಹೇಳಿ ಬಲ್ಲಿ ಆಗೋಯ್ನಿ ಬಿಡುತ್ತೆ ಎಲ್ಲಿ ಅಪ್ಪನಾಗಿರೇ ಬಚ್ಚಿರದ ಅಭ್ಯಾಸ ಇಜ್ಜಂಡು ಇತ್ತೆ ಕೂಲಿ ನಾಲೈ ಪೂರ ಕೆಂಪು ಕೆಂಪಾತನು ಇತ್ತೆ ಉಂಡೋಡ ಉಂಡ ಇತ್ತೆ ದಾಯ್ತು ಅಂತ ಅಭ್ಯಾಸ ಇತ್ತೆ ಪರ್ಪುಣ ಇದ್ದೊಂದು ಏಪ ಅಲ್ಲವರು ರಾಜ್ಯ ಮಲ್ತ ನಾನಿ ಬೆನಿ ಇನ್ನೂದು ಪರ್ಪೆ ಕರೆಕ್ಟ ನಡಪೆರ ಬುಜಿಂಕ್ ಏತು ಬರ್ಪುಣ ನೂದು ಆತಿ ನೂದು ವರ್ಣ ನಡಪೆರ ಆಪುಂಡ ಆತ ಅಡೆಗೆ ಚೇಚನ ಹೌದಲ್ಲತಿ ನೂದು ಪರ್ಂತ ಬರ್ಪೇನು ಏಪ ವಾರನ ವಾರಟರ ರಾಜ್ಯ ಮಲ್ತ ನಾನಿ ಬೆನಿ ಮಲ್ಪು ಏಪಲದ್ದಿ ಐಕಿ ಪೋರದ್ದಿ ಐಕಿ ಪೋತಡೆ ಈ ಜೋಕಲಿ నేను ಸಾಂಗಿರುತ್ತಾನೆ ನಾಳೆ ಕಲ್ಪಾರತ್ತಾನೆ ಪೀಸ್ ಉಂಟು ಹೋಗ್ತಾರೆ PUC ಉಂಟು పోతారా 2 ಜನ ಈರು ಯತ್ನ ಉಂಟು ಹೋಗ್ತಾರ ಏನು పోతుంది నిద్ది సాలేద బాక్లికి పోతు జన్ పోతే జాల్టే పోతే కొలాయి పోతే ఉలాయి పోతే జర ఇదే గాయ ఇవరు అర్పణ అవ్వ అర్పణ ఇరిత దస్కత అందువా దస్కత పాడంత తెంకి కన్ను సోజి జతంత అది తావియంగ కందన్ సోజి తన్నది దుదాల తోజి ದುಂಜಿ ಬಂದ್ರೆ ಇತ್ತೆ ಹೆಬ್ಬೆಟ
ಹೆಬ್ಬೆಟ್ ಹೆಬ್ಬೆಟ್ಟು ಇತ್ತೆ ಈತ ಪ್ರಾಯ ಅಜ್ಪತ್ತೈನ ಪ್ರಾಯ ದಾಟಂಡಿರೆಗ್ ಎಂಚೆತ್ತನು ದುಂಬುದ ಸಮಾಜಲ ಇತ್ತೆದ ಸಮಾಜಲ ಇತ್ತದ ತೊಂದರೆ ಇದ್ದಿ ದುಂಬು ತಲೆ ಕತ್ತು ದುಂಬು ನರಕ ಬರ್ತದ ಒಂದು ಆಯ್ನ ಒಂದು ಎಂಕ್ಲೋ ಎಲ್ಲಿ ಅಪ್ಪನ ಬಂದ ಕೇವು ಕಲತ್ತಾರಿಕಿಂದ ಬದುಕನಾಗಲಿ ಇತ್ತೆ ಎರೆಗೋಡು ಸಜಂಕು ಅರಿ ಅಂದು ಗುಡ್ಡೇಟ್ ಇದು ಕೇಳಲೇಬೇಕಾದಂಥ ಸ್ಟೋರಿ. ಇದು ತರೆಡ್ದು ಕೈ ದೆಪ್ಪಲೆ ದಯಪಟ್ಟ ಇರ್ನ ಮೋನೆ ತೋಜೋಡು. ಇದು ಕೇಳಲೇಬೇಕಾದಂಥ ಸ್ಟೋರಿ. ಯಾಕೆ ಅಂತಂದ್ರೆ ದುಂಬು ಎಂಚಿನ ಮಾತ ತಿಂದದ ಬದುಕೊಂದಿತ್ತು ನಂದಿರ್ ಬನ್ನಿ ಸ್ಕೇನೆ ಸೇವು ಸಜಂಕ್ ಅತ ತಿಂದು ಬಂದಿತ್ತು ಇತ್ತೆ ಅವು ತಿನ್ಪೇರ ಇತ್ತೆ ಅಲ್ಲ ಇತ್ತೆ ಎರೆಗೋಡು ಬೊರ್ಚದ ಎರೆಗೆ ತಿನ್ಕ ಅಂದಾಬುಜ ಎಂಕಲ ದುಡ್ಡು ಕರುತು ಬರತ್ತಾರಿದೆತ್ತ ಅಂತ ಏಪ ಆ ಸಮಯ ಅಂದ ಈತ ಫಲತ್ತಾರಿಗೆ ಇದರ ಇಂಚಿನ ಬಟ್ಟಿ ಕೊರಡು ಇದರ ಸಿಕ್ಕಂದು ಇತ್ತೇನಾ ಅಪ್ಪಾಗ ಎಂಕಲ ಎಲ್ಲಿ ಅಪ್ಪನ ಅಪ್ಪ ಒತ್ತಿ ಅತ್ತ ಬೆಂದದು ಒಣತ್ತ ಅಂತೇನೆ ಎಂಕಲೆ 4-5 ಜನ ಜೋಕುಲೆ ಅನ್ನೆವರಿ ಬಂದೈತೆ ಅವ ಅಮ್ಮನೊಟ್ಟಿಗೆ ಒಟ್ಟು ಪರಿಹರಿಸಿದ್ರು ಮತ್ತೆ ಅಪ್ಪ ಇಂಜಿಗೊಣತ್ತಂಡ ಉಂಡು ಎಂಗ್ಲೆ ಇದ್ದಿರಿದ್ದಿ ಇತ್ತೆದ ಆಹಾರ ಪುರ ಎಂಚುಂಡು ಇತ್ತೆ ತಿಂಡಿ ತಿನಿಸು ಇತ್ತೆ ಅಂತ ಎಡ್ಡೆಂಡು ಇತ್ತೆ ಜೋಕ್ಲೆಗ್ ಇತ್ತೆ ಏನು ಒರಿ ಬೆಂದು ತಾನಲ್ಲ ಚೆಲ್ಲಿಗೆ ಬರ್ಬಂದು ಆ ಸಮಯ ಒರಿ ಬೆಂದಂಡ 2 ಸೇರಿ ಬಾರಿ ತಿಕ್ಕಂಡ ಇಂಡ ಚಾನ್ಸೊಣೆ ಒಣತು ಇರಲಿ ಒಣತಾನಿ ಅಲ್ಲ ಒಂಜಿ ಕಲ್ತೆಲ್ಲಿ ಪಾಸ ಬೂರ್ನ ಲೈಫ್ ಇತ್ತೆ 3 ತರಕಾರಿ ಅಂಗಡಿ ತಿಕ್ಕುಜ ಇತ್ತೆ ತಿಕ್ಕುಂಡು ಇತ್ತೆ ಎಂಕ್ಲೆಗ ಒಂದು ಎಂಕ್ಲ ಸಂಘ ತಲೆಕಟ 15 ಕಿಲಾರಿ ಕೆತ್ತಿ 15 ಪೂರ ತಿಕ್ಕು ಇತ್ತೆ ಆತದಲ್ಲ ಬಂಗತಿ ದುಂಬು ಮಂದ ಬದುಕನ ಪುಣ್ಯ ಬದುಕು ಇತ್ತೆ ಇತ್ತೆ ಖುಷಿ ಟುಲಾರಿ ಇತ್ತೆ ಅಲ್ಲ ಅನ್ನ ಮಂತ್ರ ಬೆನ್ನೇರ ಮೋಸನೆ ಎಪ್ಪಲ್ ತಲೆಕ ಆಪಜಿ. ಓಕೆ, ಇದು ಇವರ ಮಾತು. ಈ ಬಗ್ಗೆ ಸ್ಥಳೀಯರೊಬ್ರು ಇದ್ದಾರೆ, ಅವರನ್ನು ಕೂಡ ಮಾತಾಡ್ತಾರೆ. ಭಟ್ಯರವರ ಬದುಕಿನ ಮಾತುಗಳನ್ನು ಕೇಳಿದ್ರಿ. ಭಟ್ಯರವರು ಕೇವಲ ಬುಟ್ಟಿ ಹೆಣೆದು ಬದುಕನ್ನು ಕಟ್ಟಿಕೊಂಡಿದ್ದು ಮಾತ್ರವಲ್ಲ, ಸ್ಥಳೀಯರಲ್ಲಿಯೂ ಕೂಡ ಬಹಳ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವದವರು. ಅವರ ವ್ಯಕ್ತಿತ್ವದ ಬಗ್ಗೆ ಸ್ಥಳೀಯರಿಗೆ ಬಹುದೊಡ್ಡ ಗೌರವ ಇದೆ. ನಮಗೆ ಇಲ್ಲಿ ಸ್ಥಳೀಯರಾದಂತಹ ನೀರ್ಪಾಡಿಯ ಸತೀಶ್ ಅವರಿದ್ದಾರೆ. ಸತೀಶ್ ರೈ ಅವರೇ, ಭಟ್ಯ ಸುಮಾರು ವರ್ಷಗಳಿಂದ ಬುಟ್ಟಿ ಹೆಣೆದು ಜೀವನವನ್ನು ಕಟ್ಕೊಳ್ತಿದ್ದಾರೆ. ನೀವು ತುಂಬ ವರ್ಷಗಳಿಂದ ನೋಡಿದ್ದೀರಿ. ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ರಾಗ, ನೀವು ಈ ಬುಟ್ಟಿ ಹೆಣಿತ ಜೀವನ ಕಟ್ಕೊಂಡ್ರೆ ಭಟ್ಯರವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಭಟ್ಯರವರು ನಾವು ಬಾಲ್ಯದಿಂದಲೇ ನೋಡ್ತಾ ಇದ್ದೀವಿ ಅವ್ರನ್ನ. ನಾವು ಅವ್ರನ್ನ ಹೇಗೆ ನೋಡ್ತಾ ಇದ್ದೀವಿ ಅಂತಂದರೆ, ಸ್ಕೂಲ್ ಟೈಮಲ್ಲಿ ಅವರು ಬುಟ್ಟಿ ಹೆಣಿತಾ ಇದ್ದರು. ಆ ಟೈಮಿಂದ ಇದುವರೆಗೂ ಕೂಡ ಅವರ ಏಜ್ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಅವರ ಟ್ಯಾಲೆಂಟಿಗೇನು ಕಮ್ಮಿ ಇಲ್ಲ. ಅವರು ಪ್ರತಿ ಕಾಡುಗಳಿಗೆ, ಇಲ್ಲೇ ಈಗ ಕೆಲವು ಕಡೆ ಕಾಡಿದೆ, ಕೆಲವು ಕಡೆ ಕಾಂಕ್ರೀಟ್ ಕಾಡಾಗಿದೆ. ಆದರೆ ಕಾಡುಗಳಿಗೆ, ದೂರ ದೂರದ ಕಾಡುಗಳಿಗೆ ಅವರು ನಡ್ಕೊಂಡೇ ಹೋಗಿ, ಮಳೆ ಬಿಸಿಲು ಗಾಳಿಗೆ ಎಲ್ಲನೂ ಅವರು ಪಾಪ ನಡ್ಕೊಂಡೇ ಹೋಗಿ ಅಲ್ಲಿಂದ ಅದಕ್ಕೆ ಬೇಕಾದಂತಹ ಸಲಕರಣೆಗಳವರು ತೊಗೊಂಬಂದು ಅವರು ಬುಟ್ಟಿಯನ್ನು ಹೆಣೆದು ಆಮೇಲೆ ನಮ್ಮ ಊರಿಗೆಲ್ಲ ಅದನ್ನು ಮಾರಾಟ ಮಾಡ್ತಾಯಿದ್ರು. ಅವರ ಪ್ರೈಸ್ ಆಗಲಿ, ಅವರ ನಡವಳಿಕೆ ಆಗಲಿ ಎಲ್ಲ ತುಂಬ ಜೆನ್ಯೂನ್. ಯಾಕಂತಂದರೆ ಅವರ ಆ ಜೆನ್ಯೂನಿಟಿಯಿಂದನೇ ಇಲ್ಲಿ ನಮ್ಮ ಊರಿನ ಜನತೆಯ ಗೌರವವನ್ನು ಪಡೆದಿದ್ದಾರೆ ಅವರು. ಈಗ ಅವರ ಜೆನ್ಯೂನಿಟಿಯ ಬಗ್ಗೆ ಹೇಳಿದ್ರಿ. ಅವರು ಒಂದು ಪಾಪ ಮತ್ತು ಅವರ ಮನೆಯಲ್ಲಿ ಎಲ್ಲರಿಗೂ ಒಂದು ಮೂರು ಹೆಣ್ಮಕ್ಳು ಅವರಿಗೆ, ಅದನ್ನು ಕೂಡ ಹೇಳಿದ್ರು. ಕಷ್ಟದಿಂದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಸೊ ಊರಿನವರ ಸಹಕಾರ ಹೇಗಿದೆ ಅವರಿಗೆ? ಊರಿನವರು ಕೂಡ ಜನರಲ್ ಅವರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಇವ್ರಿಗೆ ಇಂಥ ಟೈಮಿಗೆ ನಮಗೆ ಬುಟ್ಟಿ ಬೇಕು ಅಂತಂದರೆ ಆ ಟೈಮಿಗೆ ಅವರು ಬಂದು ಕೊಟ್ಟೇ ಕೊಡ್ತಾರೆ. ಆ ಟೈಮ್ ಆಗಲಿ, ಅವರ ಪ್ರೈಸಲ್ಲಾಗಲಿ ಯಾವತ್ತೂ ಕೂಡ ಅವರು ಜನರಿಗೆ ಮೋಸ ಮಾಡಿರೋರಲ್ಲ. ಅದಂತೂ ನಾವು ಖಂಡಿತ ಹೇಳ್ತೀವಿ. ಅಂದರೆ ಜನರ ಹತ್ರ, ಇಲ್ಲಿ ಬಂದಿರೋರ ಹತ್ರ ಆಗಲಿ ಅಥವಾ ಅವರ ಪರಿಚಯ ಇದ್ದಿರೋರ ಹತ್ರ, ಯಾರ ಹತ್ರ ಬೇಕಾದರೂ ಕೇಳಿ, ಅವರು ತುಂಬ ಜೆನ್ಯೂನ್ ಅಂತ ನಮಗೆ ಅವ್ರ ಮೇಲೆ ಯಾವತ್ತೂ ಕೂಡ
ಚಿಕ್ಕಂದಿನಿಂದ ಇದುವರೆಗೂ ಕೂಡ ನಮಗೆ ಅವ್ರ ಮೇಲೆ ಗೌರವ ಇದೆ. ಪಾಪ ಅವರು ತುಂಬ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಅವರಾಗೆ ಬಂದು ನನಗೆ ಈ ಥರ ಕಷ್ಟ ಇದೆ ಅಂತ ಯಾವತ್ತೂ ಹೇಳಿರೋ ಮನುಷ್ಯ ಅಲ್ಲ. ಆದರೆ ನಾವು ಅವರ ಕಷ್ಟವನ್ನು ನೋಡಿ ನಾವು ಅವರಿಗೆ ಸ್ಪಂದಿಸಬೇಕು ಅಂತ ನಾನು ನಮ್ಮ ಜನತೆಯಲ್ಲಿ ಕೇಳ್ಕೊತಾ ಇದ್ದೇನೆ. ಇದು ತನ್ನ ಕಲೆಯಿಂದಲೇ ಬದುಕನ್ನು ಕಟ್ಟಿಕೊಂಡಿರುವಂತಹ ಭಟ್ಯಾರವರ ಕತೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಜೀವನವನ್ನು ಕಟ್ಕೊಂಡಿದ್ದಾರೆ. ಶ್ರೀಮಂತ ಅನ್ನುವಂತಹದ್ದಲ್ಲ, ಬದಲಾಗಿ ನೆಮ್ಮದಿಯ ಜೀವನವನ್ನು ಕಟ್ಕೊಂಡಿದ್ದಾರೆ. ಕಷ್ಟಪಟ್ಟು ಒಂದಷ್ಟು ಸಂಕಟ, ನೋವು ಇವೆಲ್ಲವೂ ಇದ್ದರೂ ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತು ತನ್ನ ಬದುಕಿಗೆ, ತನ್ನ ಮನೆಯಲ್ಲಿದ್ದ ಹೆಣ್ಣುಮಕ್ಕಳಿಗೆ ಉತ್ತಮವಾದಂಥ ಜೀವನ ಕಲ್ಪಿಸಿಕೊಡಬೇಕು ಅನ್ನುವಂಥ ಕನಸನ್ನು ಹೊತ್ತುಕೊಂಡು ಬಂದು ಒಂದು ಅದ್ಭುತವಾದಂತಹ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಕಷ್ಟನೋ ಸುಖನೋ ಪ್ರತಿನಿತ್ಯವೂ ಕೂಡ ತನ್ನ ಶ್ರಮಯವ ಜಯತೆ ಅನ್ನುವಂಥ ಮೂಲಕ ಶ್ರಮದಿಂದ ಬದುಕನ್ನು ಕಟ್ಟಿಕೊಂಡಂಥ ಭಟ್ಯಾರವರ ಜೀವನ ಜೊತೆಗೆ ಅವರ ಈ ಕಲೆ ಎಲ್ಲರಿಗೂ ಕೂಡ ಒಂದು ರೀತಿಯ ಮಾದರಿಯ ಬದುಕು. ಯಾಕೆಂತಂದರೆ ಇವರು ಕಾಡಿಬೇಡಿ ದುಡಿದು ಅಥವಾ ಯಾರ್ಯಾರ ಹತ್ರನೋ ಕಾಸು ತಗೊಂಡು ಅಥವಾ ದುಡಿದಂಥ ಕಾಸಿನಲ್ಲಿ ಹೆಚ್ಚಾಗಿ ದುಶ್ಚಟಗಳಿಗೆ ಬಲಿಯಾದವರಲ್ಲ, ಬದಲಾಗಿ ದುಡಿದಂಥ ಕಾಸಿನಲ್ಲಿ ಮನೆಯನ್ನು ನಡೆಸುವಂಥವರು ಈ ಭಟ್ಯ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡುಲೆ, ಸುದ್ದಿ ನ್ಯೂಸ್, ಉಪ್ಪಳಿಗೆ.